ಮೇಲೆ ಇರ್ತಾರೆ, ಕೆಲವರಿಗೆ ಅಪ್ಪಳಿಸಬೇಕು. ಅದೆಲ್ಲವನ್ನು ನಮ್ಮನ್ನುಂಟು. ಅವರೆಲ್ಲರನ್ನು ಸಮಾಧಾನಿಸಿದ್ದ ತಡ ನೋಡಿ, ಚದುರಂಗ ಸೇನೆ ಸಿದ್ಧವಾಗಿ ಮುಂದುವರಿಯುವುದಕ್ಕಾಗಿ ನಿಂತಿದ್ದಾರಲ್ಲ. ಆಚಾರ್ಯರ ಆಗಮನವಾಯಿತು. ಅವರ ವಾದವನ್ನು ತಿಳಿದ ಆಶೀರ್ವಾದವನ್ನು ಬೇಡಿದೆ. ಆಶೀರ್ವಾದವನ್ನೇನು ಇದ್ದರು, ಆದ್ರೆ ಆ ಹೊತ್ತಿಗೆ ಅವರನ್ನು ಮಾತನಾಡಿದರು. ತಾಯಿ ಆಶೀರ್ವಾದವನ್ನು ಪಡೆದು ಬಾ. ದಾರಿಯಲ್ಲಿ ನಾನು ಬಿದ್ದು ಅಳತಿರುವಂತಹ ಸಂದರ್ಭದಲ್ಲಿ ಯಾರೋ ತಂದು ದಾನವ ಮಾತೆಯಾದಂತಹ ಅತಿಥಿಯ ಕೈಯಲ್ಲಿ ಇಟ್ಟರಂತೆ. ಇಲ್ಲಿವರೆಗಾಗಿ ನನ್ನನ್ನು ಬೆಳೆಸಿದವಳು ಅವಳು. ಅಮ್ಮನ ಆಶೀರ್ವಾದವನ್ನು ಪಡೆದೇ ಹೋದ್ರೆ ನನಗೆ ಜಯ ಸಿಗುವುದಕ್ಕೆ ಸಾಧ್ಯವೇ? ನೇರವಾಗಿ ಅಮ್ಮನ್ನು ನೋಡುವುದಕ್ಕಾಗಿ ಹೊರತು ಅಮ್ಮನಲ್ಲಿ ಕೇಳಿದೆ, ಆಶೀರ್ವಾದವನ್ನು ಬೇಡಿದೆ. ಕರವನ್ನು ಎತ್ತಿದ್ರು, ಆದ್ರೆ ಸುಮ್ಮನಾದ್ರಲ್ಲ. ಯಾಕಮ್ಮ ಈ ರೀತಿಯಾದಂತಹ ಮೌನ ಎನ್ನು ಹಾಗೆ ಕೇಳಿದಾಗ, ನಾನು ಹಡೆದ ಮಕ್ಕಳು, ನಾನು ಸಾಕಿದವರೆಲ್ಲರೂ ಸತ್ತು ಹೋಗಿದ್ದಾರೆ. ನೀನು ಇದೇ ರೀತಿಯಾಗಿ ಮುಂದುವರಿದೆ ಅಂತ ಆದ್ರೆ ನೀನು ಹೊರಡಿಸುವುದಕ್ಕೆ ಸಾಧ್ಯ ಇದೆ. ಮತ್ತೇನು ಮಾಡಬೇಕಮ್ಮ ಅಂತ ಕೇಳಿದೆ. ಆಗಮ್ಮ ಹೇಳಿದ್ರಲ್ಲ, ಬೇಕಾದ ವರವನ್ನು ಪಡೆದಂತಾದ್ರೆ ನಿನ್ನ ಶಕ್ತಿ ಹೆಚ್ಚಾಗುತ್ತದೆ ಮಗನೇ. ದೇಹ ಬಲ ವರ ಬಲ ಸೇರಿತ್ತು ಅಂತಾದ್ರೆ ಸುರರಾಮು ಈ ರೇಳು ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ವೀರರು ಅದನ್ನು ತಗ್ಗಿಸ್ತಾರೆ. ಅಲ್ಲಿಂದ ನೇರ ರಾಜ್ಯಸಭೆಯನ್ನು ಸೇರಿದ್ದೇವೆ. ಎಲ್ಲರಿಗೂ ವಿಚಾರ ತಿಳಿಸಿದ್ದಾಯಿತು. ಸಕಲ ಸಿದ್ಧತೆಯೊಂದಿಗೆ ಕಾನೂನನ್ನು ಸೇರಿಕೊಳ್ಳುತ್ತೇವೆ. ತಪ್ಪಲೇಬೇಕು ತಾನು ಸುಕ್ಷೇತ್ರವಾಗುತ್ತೇನೆ ಹಾಗೆ ಕಂಡುಕೊಂಡು ಎಲ್ಲರನ್ನು ಸಂಚರಿಸಿ ಅದು ದೂರದಲ್ಲಿ ಹೆಮ್ಮರಗಳೆಲ್ಲ ಒಂದೇ ಕಡೆ ಬೆಳೆದು ನಿಂತಿದೆ. ಜುಳು ಜುಳು ನಿರಾದಂತ ನದಿಯೊಂದು ಹರಿಯುತ್ತಾ ಇದೆ. ಹಕ್ಕಿಗಳ ಇಂಚರ ಕೇಳ್ತಾ ಇದೆ. ಇದೇ ಪ್ರಶಾಂತವಾದಂತಹ ಸೂಕ್ತವಾದಂತಹ ಪ್ರದೇಶ ಎನ್ನುವಾಗ ಆರಿಸಿಕೊಂಡಿದ್ದೇನೆ. ಜಾಗ ಸಿಕ್ಕಿದ್ರೆ ಸಾಕಾಗುವುದಿಲ್ಲ. ಎಷ್ಟು ಕಾಲದಿಂದ ಸಂಚರಿಸ್ತಾ ಇದ್ದೇನೆ. ದೇಹ ಎನ್ನುವುದು ಮಲಿನಗೊಂಡಿದೆ. ಈ ದೇಹ ಶುದ್ಧವಾಗಬೇಕು ತಾನೆ ಕಾಣುತ್ತಿರುವಂತಹ ಸಲಿಲಕ್ಕೆ ದೇಹ ತಂಪಾಯಿತು, ಒಳಗೆಲ್ಲವೂ ನಿವಾರಣೆ ಆಯಿತು. ಏಕಾಗ್ರತೆ ಎನ್ನುವುದು ನನಗೆ ಕೂಡಿಕೊಳ್ಳುತ್ತಾ ಇದೆ. ಹಾಗಾದ್ರೆ ಏಕಾಗ್ರತೆ ಬೇಕು, ಆದ್ರೆ ಅಂತರಂಗ ಶುದ್ಧವಾಗಬೇಕಲ್ಲ. ಅಂತರಂಗ ಶುದ್ಧವಾಗಬೇಕಂತಾದ್ರೆ ಸ್ತುತಿ ಮಾಡಬೇಕು, ಭಜನೆ ಮಾಡಬೇಕು. ಅದಕ್ಕಾಗಿ ಆರಿಸಿದ ಪ್ರದೇಶದಲ್ಲಿ ಅರಣ್ಯ ಮಿತ್ರದಾರಿಯಾಗಿ ಏಕಾಗ್ರ ಚಿತ್ತತೆಯಿಂದ ಕುಳಿತು ಅಪವನ್ನು ಇದ್ದಾನೆ. ಜಯ 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 ಜಯ. ಶಾರದರವಣಾಲಿ ಸೇರಿದ ಚರಣಾಲಯ, ಶಾರದರವಣಾಲಿ ಸೇರಿದ ಚರಣಾಲಯ, ಕರುಣಾಯ ತೋರದರು ಜನೋಲೇ ಶಾರದರವಣಾಲಿ ಬ್ರಹ್ಮದೇವಾಯ ಓಂ ಬ್ರಹ್ಮದೇವಾಯ ಓಂ ಬ್ರಹ್ಮದೇವಾಯ. ಅದಕ್ಕಾಗಿಂದ ಘಟಾರಣ್ಯವನ್ನು ಸೇರಿ ಅದನ್ನೇ ಕುರಿತು ಭಜನೆ ಮಾಡುತ್ತಾ ತಪವನ್ನು ಆಚರಿಸ್ತಾ ಇರುವಂತಹ ನಾನು ಈಗ ಒಲಿಯುತ್ತಾನೆ ಎನ್ನುವಂತಹ ನನ್ನ ಆಶೆ ಎನ್ನುವುದು ಹುಸಿಯಾಗುತ್ತಾ ಇದೆ. ಅಮ್ಮನಿಗಿದ್ದಂತಹ ಭಾಷೆ ಭಜೆಯಾಗುತ್ತಾ ಇದೆ. ನನ್ನ ತಪಜ್ವಾಲೆ
ಆ ತೀಕ್ಷ್ಣತೆ ಸತ್ಯಲೋಕವನ್ನು ಮುಟ್ಟುವುದಿಲ್ಲ. ಈ ಪರಿಸರವೊಮ್ಮೆ ವೀಕ್ಷಿಸಿದೆ ಅಂತಾದ್ರೆ ಅಚ್ಚರಿಸುವ ಗಂಗೊಳಿ ಸಮುದಾಯ ಈ ಕಾನೂನ ಸುಟ್ಟು ಕರಕಲಾಗಿ ಹೋಗಿದೆ. ಜುಳು ಜುಳು ನಿನಾದಿಂದ ಹರಿಯುವಂತಹ ನದಿ ತೊರೆಗಳೆಲ್ಲವೂ ಮತ್ತೆ ಬರಡಾಗಿ ಹೋಗಿದೆ. ಭೂಮಿಯೇ ಬಿರಿದು ಹೋಗಿದೆ. ಪ್ರಾಣಿ ಪಕ್ಷಿಗಳೆಲ್ಲವೂ ಸತ್ತು ಬಿದ್ದಿವೆ. ಇಂತಹ ಬಿಸಿ ಸತ್ಯಲೋಕವನ್ನು ಮುಟ್ಟುವುದಿಲ್ಲ, ನಮ್ಮ ಉಳಿಯುವುದಿಲ್ಲ ಅಂತಾದ್ರೆ ನಮ್ಮನಲ್ಲಿ ಆಡಿದಂತಹ ಮಾತು ಇಂದು ನಾನು ಹುಸಿಯಾಯ್ತು ಆದ್ರೆ ಮತ್ತೆ ಪುರವನ್ನು ಸೇರುವುದಕ್ಕುಂಟೆ. ನಾನು ಪುರವನ್ನು ಸೇರಿದೆ ಅಂತ ಆದ್ರೆ ಅಮ್ಮ ಎಡಗಾಲದ ತುಳಿದು ಹೊರಗಟ್ಟುತ್ತಾಳೆ. ಸಾಧ್ಯವೇ ಇಲ್ಲ. ನಮ್ಮನ್ನು ಉಳಿಸಿಕೊಳ್ಳಲಾಗದೆ ನಾನು ಮತ್ತೆ ಪುರವನ್ನು ಸೇರುವುದಿಲ್ಲ. ಅದಕ್ಕಾಗಿ ಕೈಯ ಕಟಾರಿಯಿಂದ ಶಿರವನ್ನು ಛೇದಿಸಿ ಬ್ರಹ್ಮನಿಗೆ ಸತ್ಯಲೋಕಾಧೀಶನೇ ಬ್ರಹ್ಮದೇವನೇ, ಓ ವಿಧಾತನೇ, ಭಕ್ತಜನ ಉತ್ತರಣನೆ, ಕರುಣಾಸಾಗರನೇ, ನಿನ್ನನ್ನೇ ಅನವತರವು ಸ್ತುತಿಸುತ್ತಾ ಇರುವಂತಹ ಕಾಲಕ್ಕೆ ನಿನ್ನ ಆಗಮನ ಹೀಗಾಗುತ್ತದೆ ಎನ್ನುವಂತಹ ಕಾಲ ನೀನು ಬರದೇ ಹೋದಾಗ ಕೈಯ ಕಟಾರಿಯಿಂದ ಶಿರವನ್ನು ಛೇದಿಸ ಇಳಿದು ಬಂದೆಯ. ಭಕ್ತನ್ನು ಉತ್ತರಿಸುವುದಕ್ಕಾಗಿ ಓಡೋಡಿ ಬಂದೆಯ ತಂದೆ. ಇದೋ ಮಗದ ಮೇಲೆ ನಿನಗೆ ಎರಗಿದ್ದೇನೆ. ನನ್ನನ್ನು ಮಗನೇ ದಾರಿಗಾಸುರ, ನಿನ್ನದಾದಂತ ಅನನ್ಯ ಭಕ್ತಿಗೆ ಮೆಚ್ಚಿ ಬ್ರಹ್ಮದೇವನೇ ಪ್ರತ್ಯಕ್ಷನಾದ ಉಳಿದ್ದಾನೆ. ಈಗಲೂ ಹೊರಬೇಕು, ಕೇಳುವ ನಾನು ಕರ್ಣಿಸುತ್ತೇನೆ. ಆರಿಸಬೇಕು ಎಂದು ಎರಗಿದ್ದೇನೆ. ನೀನಾಡಿದಂತಹ ಮಾತುಗಳನ್ನು ಕೇಳಿದಾಗ ಆನಂದ ತುಂಬಿದೆ, ಸಂಭ್ರಮದಿಂದ ನಲಿದಾಡಿದೆ. ಲಘು ಎನ್ನುವುದನ್ನು ಮುಖದಲ್ಲಿ ಗೋಚರಿಸಿತು. ಮನಸ್ಸಲ್ಲಿದ್ದಂತಹ ವೇದನೆ ಅದೆಲ್ಲವೂ ದೂರವಾಯಿತು. ಕೊಡುವುದೇ ಹೌದು ಅಂತಾದ್ರೆ ಲೋಕಮುಖದಲ್ಲಿ ಪ್ರತಿಯೊಂದು ಜೀವರಾಶಿ ಹುಟ್ಟುತ್ತದೆ, ಬೆಳೆಯುತ್ತದೆ. ಬೆಳೆದ ಜೀವರಾಶಿಗಳು ಮತ್ತೊಂದು ದಿನ ಮರಣಿಸುತ್ತವೆ. ನನ್ನ ಬದುಕು ಹಾಗಾಗಬಾರದು. ನಾನು ಹುಟ್ಟಿದ್ದೇನೆ, ಸ್ವಲ್ಪ ಬೆಳೆದಿದ್ದೇನೆ, ಇನ್ನು ಬೆಳೆಯುತ್ತಲೇ ಇರಬೇಕೆನ್ನುವಂತಹ ನನ್ನ ಆಶೆ. ಅದಕ್ಕಾಗಿ ನನಗೆ ಕೊಡಬೇಕಾದ್ದು ಅಮರತ್ವ ದೇವರು. ಏನು ಮಗನೇ ಇದು ಅಮರತ್ವವನ್ನು ಕೇಳುತ್ತಾ ಇದ್ದೀಯಲ್ಲ? ಅಮರತ್ವವನ್ನು ಕೊಡುವ ಬದಲೇನು ಬೇಕೆಂದು ಕೇಳು. ಅಧಿಕಾರವೆನಗಿಲ್ಲವನು ನಾನರಿತು ಮರವನ್ನಿಯುವೆ ಕಂದ. ಅದರವನು ನಾನರಿತು ಮರವನ್ನಿಯುವೆನು ಮಗುಳನು ದೇವರೇ,
ವರವನ್ನು ಬೇಡಿಕೋ ಎಂದಾಕ್ಷಣ ಅಮರತ್ವವನ್ನು ಕೇಳುತ್ತಾ ಇದ್ದೀರಿ. ಕೊಟ್ಟರೆ ಸಾಕು ನನಗೆ. ಅಮರತ್ವವನ್ನು ಕೊಡುವಂತಹ ಅಧಿಕಾರ ನನಗಿಲ್ಲ. ಯಾಕೆಂತ ಕೇಳಬಹುದೇ? ಮೂರು ಮೂರ್ತಿಗಳಾದಂತಹ ನಮಗೂ ಕಲ್ಪಾಂತ್ಯದಲ್ಲಿ ಲಯ ಎಂಬುದಿದೆ. ಹಾಗಾಗಿ ಮೊದಲಾಗಿ ಬೇರೆ ವರವನ್ನು ಯಾಚಿಸುವ ಮಗನೇ, ಅದನ್ನು ನಾನು ನಿನಗೆ ಯೋಚನೆ ಮಾಡಿ ಕರುಣಿಸುತ್ತೇನೆ. ಅದು ಕೊಡುವುದಿಲ್ಲ, ಸ್ವಲ್ಪ ಯೋಚನೆ ಮಾಡುತ್ತೆ. ದೇವರೇ, ಏನು? ಯೋಚನೆಗೆ ನಿಲುಕತ್ತು ಯಾವುದನ್ನು ನಾನು ಕೇಳುವುದಿಲ್ಲ. ಅಮರತ್ವವನ್ನೇ ಪಡೆಯಬೇಕೆನ್ನುವಂತ ಅದಮ್ಯವಾದಂತಹ ಆಶೆಯಿಂದಲೇ ಓಡೋಡಿ ಬಂದವ. ಸರಿ, ತಪವನ್ನಾಚರಿಸಿದೆ. ದೀರ್ಘವಾದ ಕಾಲದವರೆಗೆ ತಪವನ್ನಾಚರಿಸಿದ ಅಂತ ಮತ್ತು ನೀನು ಒಲಿದು ಬರ್ತಿ. ಬಂದಾಗ ಕೇಳಬೇಕಾದ ನೆನಪಿಟ್ಟು ಕೇಳಬೇಕು ಅಂತ ನಾನು ಮನ ಮಾಡಿದೆ. ಕೇಳಿದ್ದನ್ನು ಆಗುವುದಿಲ್ಲ ಅಂತ ನೀನು ಹೇಳಿದ ಮೇಲೆ ಪ್ರಶ್ನೆ ಮಾಡುವುದಿಲ್ಲ. ಆದರೂ ಅದಕ್ಕೆ ಸರಿಬಿಗಿಲಾದಂತಹ ವರವನ್ನು ಕೇಳಿದೆ ಅಂತ ಅನುಗ್ರಹಿಸ್ತಿ ಅಂತ ನೀನು ಹೇಳಿದ್ದೀಯಲ್ಲ, ಯೋಚನೆ ಮಾಡಿದ್ದೇನೆ. ಲೋಕಮುಖದಲ್ಲಿ ಪ್ರತಿಯೊಂದು ಜೀವರಾಶಿಯು ಅಣುಮುಖವಾಗಿ ಸಂಚರಿಸುತ್ತದೆ. ಆ ರೀತಿಯಾಗಿ ಸಂಚರಿಸುವ ಜೀವಿಯ ಪ್ರಾಣಿಯಿಂದ ಮರಣ ಬರದಂತಹ ವರವನ್ನು ಕೂಡ ಏನು ಅಲ್ಪ ಬುದ್ಧಿಯವರು ನಾವು. ಕ್ಷಣಾರ್ಥದಲ್ಲಿ ಯೋಚನೆಯನ್ನೇ ಮಾಡದೆ ಆಡುವವರು. ಆಡಿದ ಮೇಲೆ ಯೋಚನೆ ಮಾಡುತ್ತೇವೆ. ತಪ್ಪಿದ್ದು ಗೊತ್ತಾಗುತ್ತದೆ, ಕಾಲ ಮಿಂಚಿ ಹೋಗಿರ್ತದೆ. ಈಗ ಎಲ್ಲಿ ತಪ್ಪಿದ್ದು? ನೀನು ಹೇಗೂ ಇಲ್ಲಿ ಇದ್ದಿ. ಸ್ವಲ್ಪ ಪರಿಷ್ಕರಣೆ ಮಾಡುವುದಕ್ಕೆ ನಿನ್ನಲ್ಲಿ ಅಪ್ಪಣೆ ಕೇಳ್ತಾ ಇದ್ದೆ. ಸರಿ ಮಗನೇ. ಎಲ್ಲವೂ ಏಳುಮುಖವಾಗಿ ಸಂಚರಿಸುತ್ತದೆ ಅಂತ ನಾವು ಭಾವಿಸಿದ್ರೆ ಮೂರು ಮೂರ್ತಿಗಳಾದಂತಹ ನೀವು ಅಯೋನಿಜರಿದ್ದೀರಿ. ಹಾಗಾದ್ರೆ ನಿಮ್ಮಿಂದ ನನಗೆ ಕಂಟಕ ಬರುವುದು ಶತಸಿದ್ಧ. ಆದ್ರಿಂದ ಕೇಳುತ್ತೇನೆ, ಹೊರಕೊಡುವಂತಹ ನಿನ್ನಿಂದ, ನಮ್ಮ ಕುಲದೇವನಾದಂತಹ ಶಂಕರನಿಂದ, ನಮ್ಮ ಕುಲಕ್ಕೆ ಕಂಟಕನಾದ ಹರಿಯಿಂದ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಬರದಂತೆ ಅನುಗ್ರಹ ಧನ್ಯನಾಗಿದ್ದೇನೆ. ಆದರೆ ಒಂದು ಎಚ್ಚರಿಕೆಯ ಮಾತು. ಏನದು? ನಿನ್ನ ಪಾಲಿಗೆ ವರವೂ ಹೌದು, ಎಚ್ಚರಿಕೆಯ ಮಾತು ಹೌದು. ಸರಿ, ಮುಂದೊಂದು ದಿನ ನಿನ್ನ ಕೈಗೆ ವಿಶೇಷವಾದಂತಹ ಆಯುಧ ಒಂದು ಬಂದು ಸೇರುವುದಕ್ಕಿದೆ. ಆ ಆಯುಧ ಯಾವತ್ತು ನಿನ್ನ ಕೈ ತಪ್ಪಿ ಹೋಗುತ್ತದೋ ಆವತ್ತು ನಿನಗೆ ಮರಣ ಮಂಗಳಾರತಿಯನ್ನು ಬೆಳಗಿದ್ದಾರೆ, ಸೇಸೆಯನ್ನಿಕ್ಕಿದ್ದಾರೆ, ಆಶೀರ್ವಾದವನ್ನು ಇಟ್ಟಿದ್ದಾರೆ. ಇದೇ ಸಂದರ್ಭ ಸುರನ ಸಕ್ಕನ್ನು ಮುರಿಬೇಕೆನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಚದುರಂಗ ಸೇನೆ ಸಿದ್ಧವಾಗಬೇಕು. ಎಲ್ಲಿ ನಮ್ಮ ನಮ್ಮವರೇ ಭಂಡಾರಣ್ಯವನ್ನು ಸೇರಿದೆ. ಬ್ರಹ್ಮನನ್ನು ತಪದ ಮೂಲಕವಾಗಿ ಮೆಚ್ಚಿಸಿ ವರವನ್ನು ಪಡೆದೆ. ನಮ್ಮ ವೈರಿಗಳಾದಂತಹ ಸುರರು ಸತ್ತನ್ನು ಮುರಿಯವೆ ಸ್ವರ್ಗದಲ್ಲಿ ಬೇಡ ಬೆಳೆಸಬೇಕೆನ್ನುವಂತಹ ಸಿದ್ಧತೆ. ಅದಕ್ಕಾಗಿ ಕರೆದಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ?
ಲೋಕಕ್ಕೊಮ್ಮೆ ಹೋಗಬೇಕೆಂಬುದಾಗಿ ಹಾ. ನನಗೂ ಅಂದಿನಿರುವಂತಹ ಆಸೆ ಎಲ್ಲರಿಗೂ ಉಂಟದು. ಹೌದೌದು. ಆದ್ರೆ ಹಾ. ಈ ಸಂದರ್ಭದಲ್ಲಿ ಅದು ನಿನ್ನಿಂದ ಹಾ. ಹೋಗುವಂತ ಹಾ. ನಮಗೆ ಹಾ. ಎಲ್ಲರಿಗೂ ಹಾ. ಆ ಸಂದರ್ಭದಲ್ಲಿ ನಿಮ್ಮ ಆಶೆ ನೆರವೇರ್ತದೆ, ನೆರವೇರಿಸು. ಹೆದರಬೇಡಿ. ಹಾ. ಹಾ? ಭಯ. ಹಾ? ನಾವೇ ಇಷ್ಟೇ ಸಾಕ ಯಾಕೆ? ಸಾಕಾಗಲಿಕ್ಕಿಲ್ಲ. ಇನ್ನ ತುಂಬಾ ಮಂದಿ ಬೇಕು. ಹೌದು, ಏನ್ ಮಾಡೋಣ? ಇದ್ದವರನ್ನೆಲ್ಲ ಬರ ಹೇಳು. ಹಾ. ಯಾರಾದ್ರೂ ಹಾ. ನಮ್ಮ ಸೇನೆಗೆ ಸೇರುವುದಕ್ಕೆ ಹಿಂದೇಟು ಹಾಕಿದ್ರು ಅವರಿಗೆ ಕಠಿಣ ಶಿಕ್ಷೆ. ಅಷ್ಟೇ ಸಾಕಾಗುವುದಿಲ್ಲ. ನಾವಿಲ್ಲಿಂದ ಹೊರಟಂತ ವಿಚಾರ ಮೇಲೋಕದಲ್ಲುಂಟ ಸುಲರಿಗೆ ತಿಳಿಯಬೇಕು. ಅದಕ್ಕೆ ಬೇರಿಕ ಹಣಗಳನ್ನು ಪಳಗಿಸುತ್ತಾ ಎಲ್ಲಾಡು ಚಿತ್ತವಾದುಗೆ ಜಯನ ಪುರುಷಾರ್ಥವನ್ನು ಪರಿಪೀಠವೇರುತ್ತ ಚಿತ್ತದೊಳು ಯೋಜಿಸುತ್ತಾಕೆ ಚಿತ್ತದೊಳು ಯೋಜಿಸುತ್ತ ದೈತ್ಯಗಡನು ಪುರುಷೋತ್ತಮ ಜಯ ನಮೋ ಆದಿಮಾಯಾ ದೇವಿಯೇ ಕಾಪಾಡುತ್ತಾಯಿ ಕಾಪಾಡು. ವಿಶಾಲ ವಿಶ್ವದ ಅನಂತ ಕೋಟಿ ಜೀವರಾಶಿಗಳ ನೀನೇ ಅಧಿಷ್ಠಾತ್ಯ ಎಂದು ತಾಯಿಯಾದಂತ ಆದಿಮಾಯಾ ದೇವಿಯ ಅಪ್ಪಣೆ ಹರಿ ಬಂದಿರಬೇಕು. ಮಾತಾಡ್ತಾರೆ ಚಿನ್ನದ ನಿರೀಕ್ಷೆಯಲ್ಲಿದ್ದೇವಲ್ಲ. ಹೌದಾ? ಸುರರಿಗೆ ಬೆಟ್ಟು ಬಿದ್ದಾಕ್ಷಣ ನೀನು ಬಂದೇ ಬರ್ತಿ ಎನ್ನುವಂತ ನನ್ನ ನಿರೀಕ್ಷೆ ಹುಸಿ ಆಗಲಿಲ್ಲ. ನಿನಗೊಂದು ಆಸೆ ಇತ್ತು ಕಾಣ್ತದೆ. ಹೌದು. ಕಡೆ ಆಸೆ. ನಮ್ಮ ರಕ್ಕಸ ಕುಲವನ್ನು ನಿರ್ಮೂಲನ ಮಾಡಿದಂತಹ ನಿನಗೆ
ಒಂದು ಪೆಟ್ಟಿನ ರುಚಿಯನ್ನು ತೋರಿಸುವಂತ ಆಶೆಯನ್ನು ಹೊತ್ತವ. ಹೌದಾ? ಅದಕ್ಕಾಗಿ ನಿರೀಕ್ಷೆಯಲ್ಲಿದ್ದಾಗ ಬಂದಿದ್ದೀಯಲ್ಲ. ಹೌದು. ಶಬ್ದಧ್ವನಿ ಮೊಳಗಿಸಿದ್ದಿ, ನಮ್ಮವರೆಲ್ಲರೂ ನಿದ್ದೆ ಹಾಳು ಮಾಡಿದ್ದಿ. ನಿನಗೆ ಗೊತ್ತಾಗಬೇಕು ನಾನು ಬಂದದ್ದು ಅಂತ. ಈಗ ಸಂತಸವಾಯ್ತು. ನಿನ್ನ ಬೆನ್ನಿಗೆ ಬಡಿಯುವಾಗ ಆ ಶಂಕರಾದ ಇಲ್ಲಿಯವರೆಗೆ ನೀನ್ ಕೇಳಲಿಲ್ಲಲ್ಲ. ಅಲ್ಲ, ಅದು ನಾವು ಹೊಸದಲ್ಲ. ಹೌದು. ಹೊಸತಾಗಿ ಬೀರಿದ್ದು ನಾನು ಅದಕ್ಕಾಗಿ. ನಿನ್ಗೆ ಬೆನ್ನಿಗೆ ಬಡಿಯುವಾಗ ತಡೆಯುವವರು ಯಾರು? ರಕ್ತದವರೆಗೆ ಕೂಡ ಮಕ್ಕಳು ಜಾಸ್ತಿ ನಿನಗೆ ಸಾಧಕರಗಳು ಕಡೆಗೆ ದಾರಿ ಬಿಟ್ಟು ನಡೆದವ ಎನ್ನುವ ಹಾಗೆ ನಿನ್ನ ನಡೆಯಿಂದಲೇ ನನಗೆ ಸ್ಪಷ್ಟವಾಗಿ ಅದು ಅರಿವಾಗಿ ನಮ್ಮ ದಾರಿ, ನಿಮ್ಗೆ ಅದು ಬೇರೆ ಅಂತ ಕಂಡ್ರೆ ನಾವು ಅದಕ್ಕೆ ಹೊಣೆಗಾರ. ಒಳ್ಳೆಯ ದಾರಿ ಅಂತ ಬೇರೆ ಉಂಟು. ಯಾವುದು? ಅದು ನಿನಗೆ ಅರ್ಥ ಆಗುವುದಿಲ್ಲ. ನಿಮ್ಮ ಒಳ್ಳೆ ದಾರಿ ನಮ್ಗೆ ಕೆಡುಕಾಗಿ ಕಾಣುತ್ತೆ. ಹೌದು, ನಮ್ಮ ದಾರಿ ನಿಮ್ಗೆ ಕೆಡುಕಾಗಿ ಕಾಣುತ್ತೆ. ನೀನು ಕೆಟ್ಟ ದಾರಿಯಲ್ಲೇ ಇರುವವ. ಕತ್ತಲಲ್ಲಿರುವವನಿಗೆ ಬೆಳಕಿನ ಪ್ರಭಾವ ಏನು ಎನ್ನುವ ಹಾಗೆ ತಿಳಿಯಬೇಕಲ್ಲ. ಬೆಳಕು ಕಾಣಬೇಕು ಅಂತಾದ್ರೆ ಕತ್ತಲು ಬೇಕಲ್ಲ. ಹೌದು, ಕತ್ತಲು ಬೇಕು. ಕತ್ತಲಲ್ಲೇ ಇರುವವನಿಗೆ, ಕತ್ತಲಲ್ಲೇ ಸುಖ ಪಡುವವನಿಗೆ ಕೇಳಿಕೆ ಅದು ಬರುವುದು ನಮಗೆ ಸಂಭ್ರಮದಲ್ಲೇ ಇರುವುದು. ಹೌದಾ? ಹಾಗಿದ್ರೆ ನಿಮ್ಗೆ ಕತ್ತಲಾಗುತ್ತಲ್ಲ. ನೀನು ದಾರಿ ತಪ್ಪಿದ ಮಗ ಎನ್ನುವುದರಲ್ಲಿ ಬೇರೆ ಮಾತೇ ಇಲ್ಲ. ಸರಿಯಲ್ಲ? ದಾರಿ ತಪ್ಪಿದವರಿಗೆ ದಾರಿ ತೋರಿಸುವುದಕ್ಕೆ ಬರುವವ ನಾನು. ಬಂದವ ಯಾರು ಗೊತ್ತುಂಟು? ರಕ್ಕಸ ಕುಲ ಕುಠಾರಿ ತಲೆ ಹಿಂದಕ್ಕೆ ಮಾತಾಡಿದ್ರೆ ತುಟಿಸಿ ಇಡ್ತಾನೆ ಕೆಟ್ಟವನೇ. ಇನ್ನು ಮಾತಾಡ್ಲಿಕ್ಕಿಲ್ಲ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರೆ ಇಷ್ಟು ಮಾತಾಡ್ತಾನೆ. ನಿಲ್ಲಿಸ್ಲಿಕ್ಕೆ ಗೊತ್ತಿಲ್ಲ. ಒಂದು ನಗಾಡುದು ನೋಡು. ನಿನ್ನ ಮುಖದಲ್ಲಿ ನಾವು ಪೆಟ್ಟು ತಿಂದು ನಗಾಡ್ತೀಯ ಅಲ್ಲ ನೀನು. ಭಾಷೆ ಕೆಟ್ಟವನೇ. ಸಂತೋಷ ಬೇರೆ ಯಾವ್ದ್ರಲ್ಲಿ ಇಲ್ಲ. ಮಾತು ಬೇಕು. ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡು. ಏನು ಅದು? ತಿರುಗಿಸಿ ಎಷ್ಟು ಬಾರಿ ತಿರುಗಿಸಿ ನೋಡಿದ್ರು ಅದೇ ಚಕ್ರ. ಇದು ನಿನ್ನ ಕೈಯಲ್ಲಿದ್ರೆ ನಿನಗೊಂದು ಹೆಸರು ಉಂಟಂತ. ಹೌದು. ಎಂತದ್ದು? ಚಕ್ರಪಾಣಿ. ಈಗ ನನ್ನ ಕೈಯಲ್ಲಿ ಉಂಟು. ಏನ್ ಹೆಸರು ನನಗೆ? ನಿನಗೂ ಪಾಣಿ ಅಂತ ಹೆಸರವಾ? ಇಂಥದ್ದು ಸೇರಿ ಸರ್. ನಿನ್ಗೇನು ಮತ್ಸರೇನು? ಹೌದು. ಹೌದು, ಮತ್ತೊಬ್ಬರಿಗೆ ಏನಾದ್ರೂ ಹೆಸರು ಸಿಕ್ಕಿದ್ರೆ ನಿಮ್ಗೆಲ್ಲ ಮತ್ಸರ ಆಗ್ತದೆ. ಹಾ. ದೇವತೆಗಳು, ಹಾ. ದೇವತೆಗಳ ದೇವರು. ಮತ್ತೊಬ್ಬರ ಹೆಸರನ್ನೆಲ್ಲ ಎಷ್ಟು ಮಂದಿ ಇಡುವುದಿಲ್ಲ. ಎಂತದ್ದು? ಒಬ್ಬರ ಹೆಸರನ್ನು ಒಂದು 4-5 ಮಂದಿ ಹಿಡ್ಕೊಂಡು ತಿರುಗಾಡುದು ನೋಡಿದ್ದೀಯಾ ನೀನು? ಹಾ. ಹಾ. ನಿನ್ನ ಹೆಸರನ್ನು ಯಾರು ಇಟ್ಕೊಳ್ಳುದಿಲ್ಲ. ಇಲ್ಲ ಇಲ್ಲ. ಅದು ಬೇಡ, ಅಂತದ್ದೆಲ್ಲ ಬೇಡ. ನನಗೊಬ್ಬನಿಗೆ ಇರು. ನೋಡು, ಹಾ. ಚಕ್ರಪಾಣಿ, ಹಾ. ಚಕ್ರಧರ ನಾನೇನು. ನೀನ? ಹೌದು. ನಿನ್ನದು ಹೋಯ್ತೀನಿ. ಪೂರ್ತಿ ಹೆಸರೇನು? ಯಾವುದು? ಯಾವುದು? ದಾರಿಕಾಸುರ. ಚಕ್ರಪಾಣಿ ದಾರಿಕಾಸುರ. ಬಹಳ ಉದ್ದ ಆಯ್ತು. ಉದ್ದ ಬೇಕು ನಾವು. ಬರೆಯೋದಕ್ಕೆಲ್ಲ ಕಷ್ಟ. ಅದು ಹೇಳಿ, ಸ್ವಲ್ಪ ಹೇಳಿ ಹೇಳಿ. ಅಲ್ಲ, ಚಂದ ಆಗ್ತದೆ. ಅದು ಬಹಳ ಕಷ್ಟ. ಹಾ? ಉದ್ದ ಉಂಟು. ಯಾ! ನನ್ನ ಹೆಸರನ್ನು ಸಣ್ಣದು ಮಾಡ್ಲಿಕ್ಕೆ ಬರೆಯುವುದಕ್ಕೆ ದೊಡ್ಡದಾಗಿ. ನೀನ ಅದಕ್ಕೆ ಸರಿ ಮಾಡುವ ಜನ ಇವನ. ನನಗೆ ಬೇಕಾದ ಹಾಗೆ ಹೇಳಿಕೊಡ್ತೇನೆ. ದಾನವ ವೀರ ಚಕ್ರಧಾರಿ
ದಾರಿಗಾಸುರ ಆಹಾ. ತ್ರೈಲೋಕ್ಯದ ವಿಭು ಅದು ಇನ್ನಷ್ಟು ವಿಶೇಷಣಗಳೆಲ್ಲ ಸೇರ್ಬೇಕು. ಹಾ, ಹಾ. ಇಲ್ಲದಿದ್ರೆ ಅದಕ್ಕೆ ಚಂದ ಬರುವುದಿಲ್ಲ ಹೆಸರು. ಹಾ, ಹಾ. ಈಗ ನಾನು ನಿನ್ನನ್ನು ಗೆದ್ದಿದ್ದೇನೆ. ಈಗ ಇದು ಹೇಗೆ ಕಾಣ್ತದೆ ಗೊತ್ತುಂಟಾ? ಹೇಗೆ? ಕೆಲವರೆಲ್ಲ ಇಂಥದ್ದನ್ನೆಲ್ಲ ಆರಾಧನೆ ಮಾಡ್ತಾರೆ. ಶಾಲೆಗೆ ಇಂಥದ್ದು ಬರುದು. ನೋಡಿದ್ರೆ ನಾವು ಎಲ್ಲಿ ಬೇಕಾದ್ರೂ ನಮ್ಮನ್ನು ಇಂಥ ನಿಲ್ಲಿಸಿ- ಬಡ್ಗೆ ಹಾಗೆ ಉಂಟು ಅಂತ. ನನಗೆ ಹೇಳಿಟ್ಕೊಳ್ತೇನೆ, ನೀನು ಹೇಳಿ ಆಗ್ಬೇಕಾ ನನಗೆ? ಸರಿ ಸರಿ. ಈಗ ನೀನು ಶಂಕಧ್ವನಿ ಮಾಡಿದ್ಯಲ್ಲ, ಹಾ. ನೋಡು ನಮ್ಮವರೆಲ್ಲ ಎದ್ದಿದ್ದಾರೆ. ನಿದ್ದೆ ಹಾಳು ಮಾಡಿದ್ದಿ ನೋಡು. ಆ ರಕ್ಕಸ ಮಕ್ಕಳನ್ನೊಮ್ಮೆ ನೋಡು, ಕಣ್ಣೆಲ್ಲ ಕೆಂಪಗೆ ಮಾಡಿಕೊಂಡು ಹಾ. ಈಗಲೇ ಹೇಳ್ಬೇಡಿ, ಸುಮ್ಮನೆ ಕೂತ್ಕೊಂಡು ಒಂದು ಕನ್ಸನ್ನೆ ಮಾಡಿದ್ರೆ ಸಾಕು. ಮಲಗುವುದಕ್ಕೆ ಅಂತ ಬಂದವರಲ್ಲ ಅವರು. ಹಾ. ಅವರು ಹಾಗೆ ಅಲ್ಲ, ಅವರ ನಿದ್ದೆ ಹಾಳು ಮಾಡಿದ್ದಿ. ಅವರು ಮಲಗಿದ್ರೆ ಅವರ ನೋಡು ಶಬ್ದ ಎಲ್ಲಿಂದ ಬರುದು? ಅವರ ಕಣ್ಣು ನೋಡು, ಕಣ್ಣು ನೋಡು, ಕೆಂಪು 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 ಆಗಿದೆ, ಹೌದೌದು. ಕೆಂಡದುಂಡೆ ಹಾಗೆ. ನಾನೊಂದು ಕನ್ಸನ್ನೆ ಮಾಡಿದ್ರೆ ಸಾಕು, ಈಗ ಹಾರಿ ಬಂದು ಎದೆಗೆ ಹೊರೀತಾರೆ. ನಿದ್ದೆ ಇಲ್ಲದಿದ್ರೆ ಮತ್ತೆ ಕಣ್ಣು ಕೆಂಪಾಗದೆ ಇರ್ತದ? ಹೋಗಿ ನೀವು ಮಲಗಿ, ಪಾಪ ನಾನು ಅವರ ಹತ್ರ ಕತ್ತಲಲ್ಲಿದ್ದಾರೆ. ಇನ್ನಾದ್ರೂ ಬೆಳಕಿಗೆ ಬನ್ನಿ. ಕತ್ತಲಲ್ಲಿ ಕೂತ್ಕೊಳ್ಳಿ. ನಮ್ಮವರೆಲ್ಲ ನಿದ್ದೆಯಿಂದ ಎದ್ದು ಬಂದಿದ್ದಾರೆ. ಹಾ. ಒಡೆಯರ ಆಜ್ಞೆ ಏನಾಗಬೇಕು? ಶಿರೋಧಾರಿಯನ್ನು ಹಾಗೆ ನಿಂತಿದ್ದಾರೆ. ಹಾ, ಹಾ. ನಾನು ಮಾತಾಡಬೇಕು ಅಂತಿಲ್ಲ, ಹಾ. ಒಂದು ಕನ್ಸನ್ನೆ ಮಾಡಿದ್ರೆ ಸಾಕು. ಈಗೆಲ್ಲ ಒಟ್ಟಾಗಿ ಬಂದು ನಿನ್ನನ್ನು ನೆಲಕ್ಕೆ ಬಡಿಯುತ್ತಾರೆ. ಹೌದಾ? ಹೌದು. ಯಾರು ಬರುದು ಬೇಡ, ನೀವು ಹೋಗಿ ಮಲಗಿ. ಅಲ್ಲ, ಬಂದ್ರೆ ಇಲ್ಲಿ ಉಳಿಯುವುದಕ್ಕೆ ಆಗುದಿಲ್ಲ ಅವರಿಗೆ. ಯಾಕೆ? ಪಾಪ ಹಾ? ನೋಡ್ತಾ ಇದ್ದಾರೆ. ನೀನು ಬಂದಿದ್ಯಲ್ಲ, ನಿನಗೆ ವೈಕುಂಠ ಬೇಕು ಅಂತ ಆದ್ರೆ ಮಾತಾಡದೆ ನೇರ ಹೋಗ್ಬೇಕು. ಈಗ ನಿನ್ನ ಒಂದು ಚಕ್ರವು ನನ್ನ ಕೈವಶ ಆಗಿದೆ. ಸುಮ್ಮನೆ ಹೋದ್ರೆ ಇದ್ದದ್ದು ಒಂದೇ ಚಕ್ರ. ಹಾ, ಇನ್ನು ಸುಮ್ಮನೆ ಹೋದ್ರೆ ನಿನಗೆ ಉಳಿಗಾಲ ಉಂಟು. ಅಲ್ಲ. ಏನಾದ್ರೂ ಮಾತಾಡಿದ್ರೆ ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ, ಎಲ್ಲಿಯೂ ಇಲ್ಲದ ಹಾಗೆ ನಾನು ಮಾಡ್ತೇನೆ. ಪಾಪ ಗರುಡ ಕಾಯ್ತಾ ಇದ್ದ. ಯಾರು? ಇದು ನನ್ನ ವಾಹನವೂ ಇಲ್ಲದಂತೆ ಮಾಡ್ತೇನೆ, ಜಾಗ್ರತೆ ಮಾಡಿ. ಅವ ಇದ್ದಾನೆ, ಯಾವತ್ತೂ ನನ್ನ ಜೊತೆ ಇದ್ದಾನೆ. ನಿನ್ನ ನಿದ್ದೆಗೆ ಜನ ನಾವು. ನನ್ನ ನಿದ್ದೆಗೆ ಜನ ಅಲ್ಲ, ನನ್ನ ನಿದ್ದೆ ಹಾಳು ಮಾಡಿದ್ರೆ ಇನ್ನೊಮ್ಮೆ ಶಂಕಧ್ವನಿ ಮಾಡಿದ್ರೆ ಮತ್ತೆ ತಲೆಗೆ ಒಂದು ಬಡ್ದು ಅಲ್ಲೇ ಮಲಗಿಸಿ. ಅಲ್ಲ, ನಿದ್ದೆ ಮಾಡ್ಲಿಕ್ಕೆ ನೀನು ಅಂತಲೇ ಇರುವುದಾ? ಸಾಯುವುದಿಲ್ಲ, ಅದು ಗೊತ್ತುಂಟು ನನಗೆ. ಅಲ್ಲ, ನಿದ್ದೆ ಮಾಡ್ಲಿಕ್ಕೆ ಅಂತಲೇ ಇರುವುದ? ನಿದ್ದೆ! ಶಬ್ದ! ಎಂತ ಅದು? ಹ? ಅದು ಬಂದದ್ದು ಹೀಗೆ ನಿನ್ನ ಬರುವುದು. ನಿಯಂತ್ರಣದಲ್ಲೆಲ್ಲ ಇರಬೇಕು. ಹೇಳಿ ಬರುವುದಿಲ್ಲ. ಜಾಗ್ರತೆ! ಮತ್ತೆ! ಶಬ್ದ ಮಾಡಬಾರ್ದು ಅಂತ ಹೇಳಿದ್ರೆ ಎಂತದು? ಹುಚ್ಚಾಟ ಅಂತ ಅದರಿಂದ. ತನ್ನಷ್ಟಕ್ಕೆ ಬರುವುದು. ಜಾಗ್ರತೆ ಮಾಡು. ಹಾ. ಜಾಗ್ರತೆ ಜಾಗ್ರತೆ. ನಾನು ಹೇಳುದು ನೀನ. ನಮ್ಮ ಗುರುಗಳಿದ್ದಾರೆ ಅಲ್ಲಿ. ಹೌದಾ? ಗುರುಗಳು ಹೇಳಿದ ಮೇಲೆ ನಾವು ಅದನ್ನು ಒಪ್ಪುವುದು. ಗುರುಗಳಿಗೆ ಕೂಡ ಹೇಳಿ, ನಾನು ಹೇಳಿದ್ದೇನೆ ನೀವೆಲ್ಲ ಜಾಗ್ರತೆ. ಹೋಗಿ ಮಲಗಿ, ಏನು ಗಲಾಟೆ ಮಾಡಬೇಡಿ. ಹಾ. ಅವನನ್ನು ನಾನು ಎಲ್ಲ ವಿಚಾರ ಅವರು ಮಲಗಿದ್ರೆ ಇನ್ನು ಅಯ್ಯೋ ಇದು ಏನು ಮಾಡಲಯ್ಯೋ ವಿಧಿಯೇ ಮನಭಂಗಿ ವರವಂತೆ ನಿನಗೆ ಬಿಟ್ಟೇನೋ ಅಯ್ಯೋ ವಿಧಿಯೇ, ಏನು ಮಾಡಿದೆ ನೀನು? ಏನು ಮಾಡಿದೆ? ದಾನವನಿಗೆ ಬೇಕು ಬೇಕಾದಂತ ವರಬಲವನ್ನಿತ್ತು ಎಲ್ಲವನ್ನು ಕೆಡಿಸಿ ಬಿಟ್ಟೆಯಲ್ಲ. ಲೋಕದ ಧರ್ಮವು ಜ್ಞಾನಿಯಾಗಿದೆ. ಹಾಗಿದ್ರೆ ಲೋಕದ ಧರ್ಮವನ್ನು ಉದ್ಧರಿಸುತ್ತೇನೆ, ಸತ್ಯವನ್ನು ಉಳಿಸುತ್ತೇನೆ, ಲೋಕದ ಜನರನ್ನು ಉದ್ಧರಿಸುತ್ತೇನೆ ಎನ್ನುವಂತ ನನ್ನ ಮಾತು ಖುಷಿಯಾಗಿ ಹೋಯಿತೆ. ಹಾಗಿದ್ರೆ ಲೋಕಕ್ಕೆ ಇನ್ನು ಗತಿಯಾರು? ದೇವರೇ, ಏನು ಮಾಡೋಣ? ಮುಂದೆ ಏನು ಮಾಡೋಣ? ಇರಿದು ಗರಿವಾದಿದುದೆ ಮನದಿ ಕೊನೆಗುದಲಿರುವು ಇರಿದು ಗರಿವಾದಿದುದ ಮನದಿ ಕೊನೆಗುದಲಿರುವು ಕಣ್ಣುಗಳಿಂದೇರ್ಬೆಂದು ಜನ ತೊಡೆಗಳ ಗೋಚರಾಕ್ಷಣವೇ ಜನರು ಏರ್ಪಟ್ಟಿ ಜಲ ದುರ್ಗೇರು ತಗರು ಜನ ಜಯದು ಜಯದು ರಮ ರಮಣ ಸರ್ವ ಭಯ ನಿವಾರಣ ದಿನ ನಿಮಗಿರೋ ಜಗಣವೇ ರಮಾ ರಮಣ ದಯದಿಂದ ಎಂಬದಿದೆ ವಿನಯ ಬೆದರೇ ಯಮಗೆ ಹೇಳಿದ ದೇವಿ
ರಮಣ ಭಗವತಿ ಮಗಳೇ ಭಗವತಿ ಪರಮೇಶ್ವರಿ ಪರಮೇಶ್ವರಿ ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿ ಭ್ರಮರಾಮಿ ಭ್ರಮರಾಂಬೆ ಕಾತ್ಯಾಯನಿಯೇ ನೀನು ಕಾತ್ಯಾಯಿನಿ ಮಧು ರಕ್ತೇಶ್ವರಿ ಅನುಬರ ಭಗವತಿ ಪರಮೇಶ್ವರಿ ರಾಜರಾಜೇಶ್ವರಿ ವಿರುದನ್ನ ಭ್ರಮರಾಮಿ ಕಾತ್ಯಾಯನಿ ಕಾತ್ಯಾಯನಿ ವನಿಜಗದೀಶ್ವರಿಗಳೆಂದು ಕರೆಯಲು ಕೇಳಿದರೆ ಹರಿಯ ಮಗ ನೋಡುತ್ತಾಯಿ ಏನಿದು ಬಾಬ ನಿಮ್ಮಯ ವದನವಿಂದು ಏನಿದು ತಾತ ನಿಮ್ಮಯ ವದನವಿಂದು ತಾನೇ ಕಂದಿಗುದೆಗೆ ಬರುತ್ತೇನು ತಾನೇ ಕಂದಿಗುದೆಗೆ ಬರುತ್ತೇನು ಏನಿದು ಬಾಬ ಏನಿದು ಬಾಬ ಏನಿದು ಬಾಬ ಏನಿದು ಬಾಬ ನಿಮ್ಮಯ ಬದನ ಬಿಂದು ತಾನೇ ಕಲಿಯುವುದೇಗೆ ಮಗಳೇ ಮೊದಲಾಗಿ ನಿನ್ನ ಪವಿತ್ರವಂತ ಪಾದ ಪದ್ಮಗಳಿಗೆ ಶಿರಸ ವಂದಿಸಿಕೊಂಡಿದ್ದೇನಪ್ಪ. ಎದ್ದೇಳು ಮಗ. ಈ ಲೋಕದಲ್ಲಿ ಜೀವಿಯೊಂದು ಹುಟ್ಟಿ ಬರಬೇಕು ಅಂತ ಇದ್ರೆ ಶುಕ್ಲ ಶೋಣಿತದ ಸಂಮಿಲನದಿಂದಲಾಗಿ ನವಮಾಸ ಗರ್ಭದಲ್ಲಿ ಕಳೆದು ದಶಮದಲ್ಲಿ ಲೋಕದ ಬೆಳಕನ್ನು ಕಾಣುವುದು ಲೋಕಧರ್ಮವಂತಿ. ಹಾಗಂತ ನಾವು ಹಾಗಲ್ಲ. ಹುಟ್ಟುವಾಗಲೇ ಪ್ರಾಯ ಪ್ರಬುದ್ಧರಾಗಿದ್ದೇವೆ. ಅತ್ತ ಎಳೆಯ ಬಾಲೆಯರು ಅಲ್ಲ, ಇತ್ತ ಮುಪ್ಪಿನ ವೃದ್ಧೆಯರು ನಾವಲ್ಲ. ಆ ಜ್ಞಾನವನ್ನ ಕಳೆದಿದ್ದೀಯಾ, ಸುಜ್ಞಾನವನ್ನೇ ಬೀಳಿದವನಿದ್ದೀಯಾ.
ಹಾಗಂತ ನಿನ್ನ ಮುಖವನ್ನು ಕಾಣುವಾಗ ಸದಾಕಾಲ ಹುಣ್ಣಿಮೆಯ ಚಂದ್ರನಂತೆ ರಾರಾಗಿಸಬೇಕಾದಂತಹ ನಿನ್ನ ಮುಖ ಕಮಲ ಇಂದು ಮಾತ್ರ ರಾಹುಗ್ರಸ್ತ ಚಂದ್ರನಂತೆ ಕಾಣುತ್ತಾ ಉಂಟು. ಹಾಗಾದರೆ ಹೀಗೆ ಆಗುವುದಕ್ಕೆ ಕಾರಣವಾದ್ರೆ ಏನಿರಬಹುದು ಎನ್ನುವ ಹಾಗೆ ನಮ್ಮನ್ನೇ ನಾವು ತರ್ಕಿಸಿಕೊಂಡೆವು ಎಂದಾದರೆ ಬಹುಶಃ ಹೀಗಿರಬಹುದೇ. ಸತ್ಯ ಧರ್ಮವು ಸೃಷ್ಟಿಗೆ ಆಧಾರವಂತೆ ಈ ಲೋಕದಲ್ಲಿ ಯಾವುದೇ ಒಂದು ಚರ ಅಚರ ಜೀವರಾಶಿಗಳ ಅಸ್ತಿತ್ವವನ್ನು ಕಾಣಬೇಕು ಅಂತ ಇದ್ರೆ ಅದು ನಿನ್ನ ಮನಸ್ಸಿನ ಸಂಕಲ್ಪವಂತೆ. ಇನ್ನು ಸೃಷ್ಟಿಯ ಅಧಿಕಾರವನ್ನು ಪಡೆದುಕೊಂಡಂತ ಬ್ರಹ್ಮದೇವ ಸೃಷ್ಟಿಯ ಕಾರ್ಯದಲ್ಲಿ ಹಿಂದುಳಿದಾನೆ, ಅದಕ್ಕಾಗಿ ಚಿಂತೆ. ಅಥವಾ ಬ್ರಹ್ಮದೇವನು ಸೃಷ್ಟಿ ಮಾಡಿದಂತಹ ಸಕಲ ಚರಾಚರ ಜೀವರಾಶಿಗಳನ್ನು ಸಕಾಲದಲ್ಲಿ ಲಯಗೊಳಿಸುತ್ತಾ ಈ ಪ್ರಪಂಚದ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾದವ ಕೈಲಾಸಾಧಿಪನಂತ ಹರ ಅವನೇನಾದ್ರೂ ತನ್ನ ಕರ್ತವ್ಯದಲ್ಲಿ ಹಿಮ್ಮುಖನಾದನೆ, ಅದಕ್ಕಾಗಿ ಚಿಂತೆ. ಅಥವಾ ಬೇರೇನಾದ್ರೂ ಕಾರಣ ಉಂಟೆ, ಇದ್ರೆ ಏನು, ನಮ್ಮ ಹುಟ್ಟಿನ ಗುಟ್ಟೇನು, ಮುಂದೆ ಆಗತಕ್ಕಂತಹ ಘನ ಕಾರ್ಯವಾದರೆ ಯಾವುದು, ಪ್ರಶ್ನೆಗಳು ಹಲವು.